ಮಂಗಳೂರಿನಲ್ಲಿ ಮಾರ್ಕೆಟ್ಗಳನ್ನು ನಾವು ಮೇಲ್ದರ್ಜೆಗೆ ಏರಿಸಿದ್ದೇವೆ ಎಂಬ ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರ ಹೇಳಿಕೆಗೆ ಮಾನಪ ವಿರೋಧ ಪಕ್ಷದ ನಾಯಕ ಅಬ್ದುಲ್ ರವೂಫ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರುವ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ಮಾತನಾಡಿದ ಇವರು, ದಕ್ಷಿಣ ಕ್ಷೇತ್ರದ ಶಾಸಕರ ಹೇಳಿಕೆ ಅಪ್ಪಟ ಸುಳ್ಳು. ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಮಾರ್ಕೆಟ್ ಮೇಲ್ದರ್ಜೆಗೆ ಏರಿಸಲಾಗಿದೆ. ಈ ಎಲ್ಲ ಅಭಿವೃದ್ಧಿ ಮಾಡಿದ ದಾಖಲೆ ನಮ್ಮಲ್ಲಿದೆ. ಶಾಸಕರು ಬಂದು 3 ವರ್ಷ ಆದರೂ ಹೊಸತಾದ ಯೋಜನೆ ಏನೂ ಇಲ್ಲ. ಕೆಲಸ ಮಾಡಿ ನಂತರ ನಾವು ಮಾಡಿದ್ದೇವೆ ಅನ್ನಲಿ. ಆದರೆ ಕಾಂಗ್ರೆಸ್ ಮಾಡಿದ ಕೆಲಸವನ್ನ ನಾವು ಮಾಡಿದ್ದು ಅನ್ನುವುದು ಸರಿಯಲ್ಲ. ಸುಳ್ಳು ಹೇಳಿಕೆ ನೀಡಿ ಜನರನ್ನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಹಾಗೆ ಮಾತಾಡಬಾರ್ದು. ನಮ್ಗೆ ಅವರು ಮಾಡಿದ್ದನ್ನು ಅವ್ರು ಹೇಳಿ, ನಮ್ಗೆ ಬೇಜಾರಿಲ್ಲ, ಬೇಸರ ಇಲ್ಲ. ಡೆವಲಪ್ಮೆಂಟ್ ನಮ್ಮ ಉದ್ದೇಶ ಅಷ್ಟೇ. ನಾವು ಅವರಿಗೆ ಸಹಕಾರ ಕೊಡ್ತೇವೆ. ನಾವೇನು ವಿರೋಧ ಮಾಡ್ಕೊಂಡು ಬರ್ತಾ ಇಲ್ಲ, ಬರುವುದೂ ಇಲ್ಲ. ಯಾಕೆಂದ್ರೆ ನಮ್ಮ ಉದ್ದೇಶ ಏನಂದ್ರೆ ನಮ್ಮ ಸಿಟಿ ಡೆವಲಪ್ಮೆಂಟ್ ಆಗಬೇಕು, ನಗರ ಸ್ವಚ್ಛ ಆಗಬೇಕು. ಇದಕ್ಕೆ ಬೇಕಾದ ಪೂರ್ವಕವಾಗಿ ನಮ್ಮ ವಿಶ್ವಾಸಕ್ಕೆ ಪಡ್ಕೊಳ್ಬೇಕಲ್ಲ. ಇವರು ವಿಶ್ವಾಸಕ್ಕೆ ಪಡ್ಕೊಳ್ಳುವುದಿಲ್ಲ. ಇವರು ನಾವು ಮಾಡಿದ ಕೆಲಸವನ್ನು ಇವರು ಕೆಲಸ ಮಾಡಿದ್ದೇವೆ ಅಂತ ಹೇಳಿ ತೋರಿಸ್ತಾರೆ. ಜನಗಳನ್ನು ತಪ್ಪಿದಾರಿಗೆ ಇಡ್ತಾ ಇದ್ದಾರೆ. ತಪ್ಪು ಸಂದೇಶ ಸರಿಯಲ್ಲ. ಇವರು ಶಾಸಕರುಗಳು, ಇವರು ಜವಾಬ್ದಾರಿತ ಸ್ಥಾನದಲ್ಲಿರುವಂತವರು.